ದಿನ ಆಫೀಸ್ ಮತ್ತು ಕಾಲೇಜ್ಗೆ ಹೋಗುವಾಗ ಜಾಸ್ತಿ ಮೇಕಪ್ ಹಚ್ಚದೇ ಕೂಡ ಕ್ಲಾಸಿಯಾಗಿ ಕಾಣಬೇಕು ಅನ್ನೋ ಆಸೆ ಇದೆಯಾ? ಹಲೋ, ನಮಸ್ತೆ ಎಲ್ರಿಗೂ. ಪ್ರತಿದಿನ ನೀವು ಆಫೀಸ್ಗೆ ಹೋಗ್ತಾ ಇದ್ದೀರಾ, ಕಾಲೇಜ್ಗಳಿಗೆ ಹೋಗ್ತಾ ಇದ್ದೀರಾ ಅಂತಂದ್ರೆ ಪ್ರತಿದಿನ ನಮಗೆ ಹೆವಿ ಮೇಕಪ್ ಮಾಡ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ಹಾಗೇನೆ ಪ್ರತಿದಿನ ಜಾಸ್ತಿ ಸ್ಕಿನ್ ಕೇರ್ ಮಾಡೋದಕ್ಕೂ ಆಗಲ್ಲ, ಟೈಮ್ ಕೂಡ ಸಿಗಲ್ಲ. ಹಾಗಾದ್ರೆ ಒಂದು ಕ್ರೀಮ್ ನಿಮಗೆ ತುಂಬಾ ಚೆನ್ನಾಗಿ ಸ್ಕಿನ್ ಕೇರ್ ಮಾಡಬೇಕು, ಹಾಗೇನೆ ನಿಮಗೆ ತುಂಬಾ ಚೆನ್ನಾಗಿ ಲುಕ್ ಅನ್ನು ಕೂಡ ಕೊಡಬೇಕು ಅಂದ್ರೆ, ಲೈಟ್ ಆಗಿ ಟಚ್ ಅಪ್ ಮಾಡಿರುವಂತಹ ಮೇಕಪ್ ಮಾಡಿರುವಂತಹ ಕ್ಲಾಸಿಕ್ ಲುಕ್ ಅನ್ನು ಕೂಡ ಕೊಡಬೇಕು ಅಂತಂದ್ರೆ ಆ ತರದ ಕ್ರೀಮ್ ಯಾವುದಿದೆ ಡೈಲಿ ಯೂಸಿಗೆ ಬೆಸ್ಟ್ ಅನ್ನುವಂಥದ್ದು, ಹೊರಗಡೆ ಹೋಗುವಾಗ ಹಾಕೊಳ್ಳುವಂಥದ್ದು. ಖಂಡಿತವಾಗ್ಲೂ ಒಂದು ಅದ್ಭುತವಾಗಿರುವಂತಹ ಕ್ರೀಮ್ ಅನ್ನು ಇವತ್ತು ನಾನು ರೆಕಮೆಂಡ್ ಮಾಡ್ತಾ ಇದ್ದೇನೆ. ಲಾಸ್ಟ್ ಟೈಮ್ ನಾನು ವಿಡಿಯೋ ಮಾಡಿದಾಗ ತುಂಬಾ ಜನ ಇದರ ಲಿಂಕ್ ಕೇಳಿದ್ರು, ನನಗೆ ಕಳಿಸೋದಕ್ಕೆ ಆಗಿರಲಿಲ್ಲ. ಬಟ್ ಈ ಸರಿ ನಾನು ಲಿಂಕ್ ಅನ್ನ ಕಳಿಸಬಹುದು. ನೀವು ಲಿಂಕ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ವಿಡಿಯೋನ ನೋಡೋದಿದ್ರೆ ಕಮೆಂಟ್ ಮಾಡಿ, ಫೇಸ್ಬುಕ್ ಅಲ್ಲಾದ್ರೆ ಫಸ್ಟ್ ಕಮೆಂಟ್ ಅನ್ನ ಚೆಕ್ ಮಾಡಿ. ಈ ಕ್ರೀಮ್ ನಾನು ತುಂಬಾ ಟೈಮ್ ಇಂದ ಉಪಯೋಗ ಮಾಡ್ತಾ ಇದ್ದೇನೆ, ಇದ್ರ ಬಗ್ಗೆ ಹೇಳಿದ್ದೇನೆ ಕೂಡ. ಲ್ಯಾಕ್ಮೆ ಅವ್ರದ್ದು 925 ಕಾಂಪ್ಲೆಕ್ಷನ್ ಕೇರ್ ಕ್ರೀಮ್, CC ಕ್ರೀಮ್ ಅಂತ ಅಂದ್ಬಿಟ್ಟು. ಇದು ನಿಮಗೆ ನಿಮ್ಮ ಸ್ಕಿನ್ ಅನ್ನ ಮಾಯಿಶ್ಚರೈಸ್ಡ್ ಆಗಿ ಇಡುತ್ತೆ, ಸನ್ಸ್ಕ್ರೀನ್ ಲೋಷನ್ ತರ ವರ್ಕ್ ಮಾಡುತ್ತೆ. ಸೊ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳ ಕೆಲಸನ ಮಾಡುತ್ತೆ, ಹಾಗೆಯೇ ಮೇಕಪ್ಗೆ ಉಪಯೋಗ ಆಗುವಂತಹ ಫೌಂಡೇಶನ್ ಕ್ರೀಮ್ ತರ ಕೂಡ ಇದು ವರ್ಕ್ ಮಾಡುತ್ತೆ, ಕನ್ಸಿಲರ್ ಆಗಿ ಕೂಡ ಇದು ವರ್ಕ್ ಮಾಡುತ್ತೆ. ಸೊ ಒಂದೇ ಕ್ರೀಮ್ ನಮಗೆಲ್ಲ ಬೆನಿಫಿಟ್ ಅನ್ನ ಕೊಡುತ್ತೆ. ನೀವು ಮುಖನ ತೊಳ್ಕೊಂಡು ಆಫೀಸ್ಗೆ ಅಥವಾ ಕಾಲೇಜ್ಗೆ ಹೊರಡುವಾಗ ಮುಖನ ತೊಳ್ಕೊಂಡು ಕ್ಲೀನ್ ಆಗಿ ಒರೆಸ್ಕೊಂಡು ಡೈಲಿ ಮಾಯಿಶ್ಚರೈಸರ್ ಅನ್ನು ಅಪ್ಲೈ ಮಾಡಿಬಿಟ್ಟು ಈ ಒಂದು ಕ್ರೀಮ್ ಅನ್ನು ಹಚ್ಬಿಟ್ಟು ನೀವು ಲೈಟ್ ಆಗಿ ಐಲೈನರ್ ಮತ್ತೆ ಲಿಪ್ಸ್ಟಿಕ್ ಅಥವಾ ಲಿಪ್ ಗ್ಲಾಸ್ ಅನ್ನು ಹಾಕೊಂಡು ಹೋದ್ರೆ ಕ್ಲಾಸಿ ಲುಕ್. ನಾನಿವತ್ತು ಅಷ್ಟೇ ಮಾಡಿರುವಂಥದ್ದು. ಬೆಸ್ಟ್ ಫಿನಿಶಿಂಗ್ ಕೊಡುತ್ತೆ, ಸ್ಕಿನ್ಗೆ ಈವನ್ ಟೋನ್ ಕೊಡುತ್ತೆ, ಕಾಂಪ್ಲೆಕ್ಷನ್ ಕೇರ್ ಮಾಡುತ್ತೆ, ಲೈಟ್ ಆಗಿ ಮೇಕಪ್ ಮಾಡಿರುವಂತಹ ಕ್ಲಾಸಿ ಲುಕ್ ಅನ್ನು ಕೊಡುತ್ತೆ, ಸನ್ಸ್ಕ್ರೀನ್ ಲೋಷನ್ ತರನು ವರ್ಕ್ ಮಾಡುತ್ತೆ. ಡೈಲಿ ಯೂಸ್ಗೆ ಬೆಸ್ಟ್ ಇದೆ. ಬೈ ಮಾಡಬೇಕು ಅಂತಂದ್ರೆ ನೀವು ಲಿಂಕ್ ಅಂತ ಕಮೆಂಟ್ ಮಾಡಿ, ಇಲ್ಲದಿದ್ರೆ ನಿಮಗೆ ಅಮೆಝಾನ್, ನೈಕಾ ಎಲ್ಲ ಬ್ಯೂಟಿ ಪ್ರಾಡಕ್ಟ್ಗಳ ಆ್ಯಪ್ಗಳಲ್ಲೂ ಸಿಗುತ್ತೆ. ನಿಮಗೆ ನಿಯರ್ ಬೈ ಕಾಸ್ಮೆಟಿಕ್ಸ್ ಅಂಗಡಿಗಳಲ್ಲೂ ಬೇಕಾದರೂ ಸಿಗ್ಬೋದು. ಸೊ ಈ ವಿಡಿಯೋಕ್ಕೆ ಲೈಕ್ ಮಾಡಿ. ನಿಮಗೆ ಬೇರೆ ಏನಾದರೂ ಪ್ರಾಡಕ್ಟ್ಗಳ ಬಗ್ಗೆ ರೆಕಮೆಂಡೇಶನ್ ಬೇಕು, ಸಜೆಷನ್ ಬೇಕು ಅಂತಂದರೆ ಖಂಡಿತವಾಗ್ಲೂ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಅದರ ಬಗ್ಗೆ ವಿಡಿಯೋ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ಸ್ ಎಲ್ರಿಗೂ.